ತಾಲೂಕಿನ ತೋಡಿಕಾಣ ಅಂಗನವಾಡಿ ನೂತನ ಕಟ್ಟಡ ಕಾಮಗಾರಿ ಸ್ಥಗಿತಗೊಂಡು 3 ವರ್ಷಗಳೇ ಪೂರ್ಣಗೊಳ್ಳುತ್ತಿದೆ. ಆದರೆ ಇದರಿಂದಾಗಿ ಇಲ್ಲಿಯ ಪುಟಾಣಿಗಳು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. 2015ರಲ್ಲಿ ಇಲಾಖೆ ಅನುದಾನ 4.18 ಸಾವಿರ ಮತ್ತು ತಾಲೂಕು ಪಂಚಾಯತ್ ಅನುದಾನ 75 ಸಾವಿರದಲ್ಲಿ ಅಂಗನವಾಡಿಯ ನೂತನ ಕಟ್ಟಡದ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿತ್ತು. ಅಂಗನವಾಡಿಯ ಸ್ಲ್ಯಾಬ್, ಕಿಚನ್, ಸ್ಟಾಕ್ ರೂಮ್, ಶೌಚಾಲಯದ ಕೆಲಸವಾಗಿದ್ದು ಇದಕ್ಕೆ ಟೈಲ್ಸ್ ಹಾಕುವ ಕೆಲಸ ಬಾಕಿ ಉಳಿದಿದೆ. ಅಂಗನವಾಡಿಯ ಎದುರಿನ ಮಕ್ಕಳ ಕೊಠಡಿಗೆ ಟೈಲ್ಸ್ ಹಾಕಲಾಗಿದೆ. ಇನ್ನು ಕಿಟಕಿ ಬಾಗಿಲುಗಳ ಕೆಲಸ, ವಿದ್ಯುತ್ ಸಂಪರ್ಕದ ಕೆಲಸ ಬಾಕಿ ಉಳಿದಿದೆ. ಅನುದಾನ ಸಾಕಾಗುತ್ತಿಲ್ಲ ಎಂಬ ನೆಲೆಯಲ್ಲಿ 2 ವರ್ಷದ ಹಿಂದೆ ಕಾಮಗಾರಿಯನ್ನ ಸ್ಥಗಿತಗೊಳಿಸಲಾಗಿದೆ. ಅಂಗನವಾಡಿಗೆ 30 ಮಂದಿ ಮಕ್ಕಳು ನಿತ್ಯ ಬರುತ್ತಿದ್ದು ಇವರೆಲ್ಲರೂ ಹಳೆ ನಾದುರಸ್ತಿಯಲ್ಲಿ ಈಗ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಳೆ ಕಟ್ಟಡದಲ್ಲಿ ಇರುವ ಕಾರಣ ವಿದ್ಯಾರ್ಥಿಗಳಿಗೆ ಅಪಾಯವೂ ಇದೆ. ಅಂಗನವಾಡಿ ತೋಡಿಕಾಣ ಸರ್ಕಾರಿ ಶಾಲೆಯ ಜಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಕುಡಿಯುವ ನೀರು ಹಾಗೂ ಇತರ ದಿನನಿತ್ಯದ ಕೆಲಸಗಳಿಗೆ ಶಾಲೆಯ ನೀರನ್ನು ಅವಲಂಬಿಸಿದೆ. ಅಂಗನವಾಡಿ ಮಕ್ಕಳಿಗೆ ಈಗ ಕ್ರೀಡಾಂಗಣದ ಸಮಸ್ಯೆಯೂ ಎದುರಾಗಿದೆ. ನೂತನ ಕಟ್ಟಡದ ಕೆಲಸ ಪರಿಪೂರ್ಣವಾಗದಿರುವುದರಿಂದ ಕ್ರೀಡಾಂಗಣ ಇಲ್ಲದಾಗಿದೆ. ನೂತನ ಕಟ್ಟಡ ಪರಿಪೂರ್ಣವಾದರೆ ಹಳೆ ಕಟ್ಟಡವನ್ನ ಕೆಡವಿದ್ದಾಗ ಮಕ್ಕಳಿಗೆ ಕ್ರೀಡಾಂಗಣಕ್ಕೆ ಜಾಗ ದೊರೆಯುತ್ತದೆ. ಸ್ಥಗಿತಗೊಂಡ ಅಂಗನವಾಡಿ ಕಟ್ಟಡದ ನೂತನ ಕಾಮಗಾರಿ ಮುಂದುವರಿಸಲು ಇಲಾಖೆಯವರು ಮತ್ತು ಜನಪ್ರತಿನಿಧಿಗಳು ಅನುದಾನ ಒದಗಿಸಲು ಪ್ರಯತ್ನ ಮಾಡಬೇಕು ಎಂದು ಮಕ್ಕಳ ಪೋಷಕರು ಒತ್ತಾಯಿಸುತ್ತಿದ್ದಾರೆ. ಅಂಗನವಾಡಿ ಕಾಮಗಾರಿ ಆಗಿದೆ, ಆದರೆ ಅದು ಇದುವರೆಗೆ ಬಹುಶಃ ಸರ್ಕಾರದ ಅನುದಾನ ಕೊರತೆಯಾಗಿರಬೇಕು ಬಹುಶಃ. ಹಾಗೆ ಇದುವರೆಗೆ ಕೆಲಸ ಪೂರ್ಣ ಆಗೊಂಡಿಲ್ಲ. ಆದ ಕಾರಣ ಈಗ ಅಲ್ಲಿರುವಂಥ ಮಕ್ಕಳಿಗೂ ತುಂಬ ಅಂಗನವಾಡಿ ಬರುವಂಥ ಮಕ್ಕಳಿಗೂ ತುಂಬ ತೊಂದರೆ ಆಗ್ತಾ ಇದೆ. ಆ ಅಂಗನವಾಡಿ ಆದಷ್ಟು ಶೀಘ್ರದಲ್ಲಿ ಅದು ಕಾಮಗಾರಿ ಪೂರ್ಣಗೊಂಡು ಅದೊಂದು ಮಕ್ಕಳಿಗೆ ಉಪಯೋಗ ಆಗುವ ರೀತಿಯಲ್ಲಿ ಆಗಬೇಕು ಅಂತ ನನ್ನ ಅಭಿಪ್ರಾಯ. ಮತ್ತು ಹಳೆ ಕಟ್ಟಡವಂಥದ್ದು ಅಲ್ಲಿ ಒಂದು ಮಕ್ಕಳಿಗೆ ಆಟ ಆಡಲಿಕ್ಕೆ ಒಂದು ಸಣ್ಣ ಗ್ರೌಂಡು ಕೂಡ ನಿರ್ಮಾಣದಲ್ಲಿ ಅದು ತುಂಬ ಮಕ್ಕಳಿಗೆ ಪ್ರಯೋಜನ ಆಗ್ತದೆ ಅಂತ. ಇನ್ನು ತೋಡಿಕಾಣ ಶಾಲಾ ಬಳಿ ಇರುವ ಅಂಗನವಾಡಿ ಕಟ್ಟಡದ ಕೆಲಸ ಸ್ಥಗಿತಗೊಂಡು 3 ವರ್ಷ ಹತ್ತಿರವಾಗುತ್ತಿದೆ. ಈ ಕಾಮಗಾರಿಯನ್ನ ಮುಂದುವರಿಸಬೇಕು. ಇದಕ್ಕೆ ಜನಪ್ರತಿನಿಧಿಗಳು, ಇಲಾಖೆಯವರು ಸಹಕಾರ ಮಾಡಬೇಕು. ತೇಜಸ್ವರ್, ತೋಡಿಕಾಣ, ವಿ4 ನ್ಯೂಸ್ 24/7 ಬೆಳಾರೆ.